ನಮಸ್ಕಾರ. ನನ್ ಗುರ್ತಾಯ್ತು ನಿಮಗೆ? ಇಲ್ಲ ಅಲ್ಲ, ನಾನೇ ಇಲ್ಲಿ ನಿಮಗೆಲ್ಲ ನನ್ ಗುರ್ತು ಆತಿಲ್ಲಿ. ಯಾಕೆ ಹೇಳಿ? ನಾವು ನಿಮ್ಮಿಂದೆಲ್ಲ ದೂರ ಇಪ್ಪರ್ ಅಂದ್ರೆ ಅಂದ್ರೆ ನಮ್ಮನ್ ದೂರ ಇತ್ತೀರು ನೀವೆಲ್ಲ ಸೇರಿ. ಹಂಗೆ ನಿಮ್ ಹತ್ರ ಅಲ್ಲ ನಾವು ಬಪ್ಪರಲ್ಲ ಕಾಣಿ. ಅಂದ್ರೆ ನಮ್ ಕೆಲ್ಸವೇ ಹಾಗೆ. ಪಂಚಮದವ್ರು ನಾವು. ಹೌದಾ? ಕಾಡಿಗೆ ಹೋಗಿ ಬೀಳು ತಕೊಂಡು ಬಂದು ಬಳ್ಳಿ ತಕೊಂಡು ಬಂದು ಹೀಗೆಲ್ಲ ಬುಟ್ಟಿ ಮಾಡಿ ಮಾರಾಟ ಮಾಡುದೇ. ಹಾಗೆ ಇವತ್ತು ಹೋಗಿ ಬಂದಿದ್ದೀವಿ ನೋಡಿ, ಸಾಕೈತೆ. ಓಲ್ಲಿ ಸ್ವಲ್ಪ ಹೊಳಿ ಹತ್ರ ಕೂತ್ಕೊಂಡು ಮುಖಕ್ಕೆಲ್ಲ ಸ್ವಲ್ಪ ನೀರ್ ಹಾಕಿ ಇದನ್ನೊಂದು ಬುಟ್ಟಿ ಮಾಡಕ್ಕೆ ಇವತ್ತು ಮಾರಾಟ ಮಾಡಕ್ಕೆ ನೋಡುವ ಹೆಂಗತ್ತ ಕಾಂಬ. ನಮಸ್ಕಾರ. ಯಾರೇನು ಗೊತ್ತಾಗ ಇಜ್ಜತ ಗೊತ್ತಾಗ ಇಜ್ಜಿ ಯಾರಂತೆ ಮತ್ತಾಡಿ ಮತ್ತಡಿ ಯಾ ಎನ್ನ ಬುಧಾರ ಮತ್ತಾಡಿ ಎನ್ನ ಮೇ ಕುತ್ತಾಡಿ ಅಂಚೊಂಜು ಎಲ್ಲ ಗೊತ್ತಾಯ್ತ. ನಾನು ಬಾರಿ ಕಾರ್ಬಾರ್ ಮಾಡ್ತೇನೆ ಒಂದು ಕಾಲು ಅಂದ ಮುರಾಣಿ ಶನಿವಾರದಾಗಿ ಬ್ರಾಣೆಲ್ಲ ಗೋಣೆಲ್ಲ ತಾಂಟೋನ್ನಾಗ ಹಿಡಕ್ಬೋದು ಬುಡ್ಪಾಯಿ ಹೇಳಿ ಯಾನಂತೆ ಅಂದ ಪಕ್ಕ ಬೆಲ್ಲ ಬೋಳ ತಾಂಟೋನ್ನಾಗ ಹಿಡಕ್ಬೋದು ಬುಡ್ಪಾಯಿ ಹೇಳಿ ಯಾನಂತೆ ಅಂದ ಎಲ್ಲ ಹೆಂಗಿತ್ತೆ ಬಸ್ಸಿಂದ ಗೊತ್ತು ದಾಯ ಪಿದಾಡ್ನೆ ಓಡಿ ಇನ್ನ ಗೊತ್ತಿ ಮೈಸೂರು ಇಲ್ಲ ಕುಂತಾಳೆ ಇನ್ನು ಸಮ್ಮನೆನ ಮಗಳು ಮತ್ತೆ ಸಮ್ಮನೆ ಕೇಳಿದಾಗ ಅಲ್ಲಿ ಸುದ್ಯ ಬರಿಕೆ ಹೋಗ್ತಾಳೆ ಅಂದಿರು ಏನು ಸಮ್ಮಳೆ ಅಂದ ಅಂಚ ಸೂರ್ಯ ಬರಿಕೆ ಹೋಗು ಅಲ್ಲ ಪಾತಿರ್ಕು ಒಂದು ಮದುವೆ ಮತ್ತ ಅವಳೊಂದು ಭಾರಿ ನೇಟ್ರು ಆತಜ್ಜ ಅಯ್ಯೋ ಯಾನಿ ತೆಮ್ಮಲ ನಾಯಿ ಕೊರತ್ತಿದೆ ಕಾಕಿ ನನಗೆ ಅಂಚನೆ ಮಗ ಕುಡಿತೀಯ ಕುಡಿತೀಯ ನೀನು? ಉಂಟಾ ನಾ ಕರ್ಮ ನೀನದ್ದು. ನೀನು ಕುಡ್ತಿದ್ದೀಯ ಅಂತ ಕೇಳಿದ್ದೆ ನಾನು. ಕುಡಿಯಲಿಲ್ಲ ಮತ್ತೆಂತ ಸ್ವಲ್ಪ ತಕೊಂಡದ್ದು. ಅಯ್ಯ ಒಳಗೆ ಓ ಕುಂತ ಈಗ ಎಂತ ಗೊತ್ತುಂಟ ಏನು? ನಾನು ಮದುವೆ ಆಗಬೇಕು ಅಂತ ಇದ್ದೇನೆ. ಯಾರು ಮದುವೆ? ನೀನು ಮದುವೆ ನೀನು ಮದುವೆ ಎಂತ ಮಾಡ್ತೇನೆ ನಿನ್ನ ಹತ್ರ? ಎಂತ ಇತ್ತಂತ ಬೇಕಲ್ಲ? ಎಂತ ಇತ್ತೆ ಈಗ ಇಲ್ಲ, ಈ ಮದುವೆ ಆದ ಮೇಲೆ ಉಂಟು ಎಲ್ಲ. ಅದ್ಯಾಗೆ ನೋಡಲಿ ಅದೆಂತ? ಅದೊಂದು ದೊಡ್ಡ ಮನೆ ಉಂಟಲ್ಲ, ಅದು ಯಾರದ್ದು? ಯಾರದ್ದು? ನನ್ನದಲ್ಲ. ಮತ್ತೆ ಯಾರದ್ದು? ಆಚೆದುಂಟಲ್ಲ ಮನೆ, ದೊಡ್ಡ ಮನೆಯಿಂದ ಆಚೆ ಮನೆ. ಯಾರದ್ದು? ಯಾರದ್ದು? ನನ್ನದು. ಓ ಅದಕ್ಕೆ ಮಾಡಿಲ್ಲ, ಗೋಡೆ ಮಾಡಿ. ಆಮೇಲೆ ನಿನಗೆ ಬೆಳಕು ಉರಿಸ್ಬೇಕು ಅಂತ ಇಲ್ಲ, ಮತ್ತೆ ಟಿಕ್ಕ ಒತ್ತಿದ್ರೆ ಬೆಳಕು ಆಗ್ತದೆ. ಎಂತ ಒತ್ತುದು? ಟಿಕ್ಕ ಒತ್ತುದು. ಅಯ್ಯ. ಆಮೇಲೆ ನೀರು ಬಾವಿಯಿಂದ ಎಳಿಲಿಕ್ಕಿಲ್ಲ, ದುಸೂಲ ಇರ್ಲಿಕ್ಕೆ ಅಂತ ಮನೆ ಕಟ್ಟಿದ್ದೇನೆ. ಅದಕ್ಕೆ
ನೀನು ನನ್ನನ್ನು ಮದುವೆ ಆದ್ರೆ ನಿನಗೆ ಕಾಲಿಗೆ ಮೆಟ್ಟು, ಕಾಲಿಗೆ ಮೆಟ್ಟು, ತಲೆಗೆ ಎಣ್ಣೆ ಎಂತೆಲ್ಲ ಬೇಕು ನಾನು ಕೊಡ್ತೇನೆ. ನನ್ನನ್ನು ಮದುವೆ. ಅಯ್ಯ, ಯಾರನ್ನು ಮದುವೆ ಆಗುದಾದ್ರೆ ಹೇಳಿ. ಇಲ್ಯಾ ಎಂತ ಇಲ್ಯಾ? ನೀನು ನನ್ನನ್ನು ಮದುವೆ ಆಗದಿದ್ರೆ ನಾನು ಏನು ಮಾಡ್ತೇನೆ ಗೊತ್ತುಂಟ? ಏನ್ ಮಾಡುದು? ಏನ್ ಮಾಡುದ ನೀನು? ಸುಮ್ಮನೆ ಎಂತ ಮಾಡುದು ನೀನು? ಬಲಾತ್ಕಾರ ಮಾಡುವಾಗ ನೆಗಾಡ್ಲಿಕ್ಕಿಲ್ವಾ? ಅಲ್ಲ ಆಗ್ತದ ಅಂತ ನೋಡುದು ನಾನು. ಆಗುತ್ತೆ ಅದ ಸರಿ, ನಿಲ್ಲಿಕ್ಕೆ ಆಗುದಿಲ್ಲ. ನೀನೆಂತ ಮಾಡುದು ನೀನು? ನಿಲ್ಲಿಕ್ಕೆ ಆಗುದಿಲ್ಲ, ಬಲಾತ್ಕಾರ ಮಾಡ್ಲಿಕ್ಕೆ ಆಗ್ತದ? ನಿನ್ನನ್ನು ಮದ್ವೆ ಆಗುದಿಲ್ಲ ನಾನು. ನೋಡು, ಹೋಗು ನೀನು ಇಲ್ಲಿಂದ. ನಾನ್ ಮಾತ್ರ ಸುಮ್ಮನೆ ಇರುದಿಲ್ಲ. ಈಗ ಅದು ಕತ್ತಿಯಲ್ಲಿ ಹೊಡಿಲಿಕ್ಕಿಲ್ಲ, ಕೈಯಲ್ಲಿ ಮಾತ್ರ. ನಿನಗೆ ಈಗ ಆಯ್ತಾ? ಕಡಿತೆ ಇವತ್ತು ಬಲಾತ್ಕಾರ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೊಂದು ಸಲ ನಾನು ಖಂಡಿತ ಬಲಾತ್ಕಾರ ಆದ್ರೆ ಸ್ವಲ್ಪ ನೀನು ಕುಡಿ. ಬಲಾತ್ಕಾರಕ್ಕೆ ಒಳ್ಳೆಯದಾಗ್ತದೆ. ಅಯ್ಯ, ಹಾ